ಬೆಳ್ತಂಗಡಿ ಹಿಡಿದು ಇದೇ ಮಟ್ಟವಾಗಿ ರೋಡ್ ಒಂಜಿ ಫೋಟೋಗ್ರಾಫ್ ಮಾಡೋದು ಫೋಟೋ ಬರ್ತದ ಚೂರು ಭಿನ್ನ ಬತ್ತನ ಪಂಡದು ನಿನ್ನ ದೇವಸ್ಥಾನದ ಉಲಾಯಿ ರಡ್ಡು ಮೂರ್ತಿಗಳದ ಪೂಜೆ ಮಾಡ್ತಾರೆ ಐಡದ ಬುಕ್ಕ ಇತ್ತೆ ಪ್ರಶ್ನೆಗೆ ಹೊರ ಬ್ರಹ್ಮಕಲಶನಾಗ ಈ ದೇವರನ ಮೂರ್ತಿಗೆ ಪಿದ ಇದ್ದಿದ್ದು ಕೈಕೊಂದು ಗುಡಿ ಮಾಡ್ತದ್ದು ಆರಾಧನೆ ಮಾಡ್ತದ್ದು ಪ್ರಧಾನ ದೇವರನ್ನು ಪಂಡದು ನಮ್ಮಂಜಿ ದೇವಿನ ನಮ್ಮದು ಬರ್ತದೆ ಇತ್ತೆ ಒಂದೇ ಪ್ರಧಾನ ದೇವರನ್ನು ಬೈ ದಾಲ ಪ್ರಾಬ್ಲಮ್ ದಾಲ ಹೆಡೆ ಮಾತ್ರ ರಡ್ಡು ಪೋತೀನಿ ಒಕ್ಕ ದಾಲ ಪ್ರಾಬ್ಲಮ್ ಇತ್ತು ಚಿನ್ನ ಆರೋಗ್ಯ ವೃದ್ಧಿರಸ್ತು ಆಯುಷ್ಯ ವೃದ್ಧಿರಸ್ತು ಉತ್ತರೋತ್ತರ ಶ್ರೇಯೋಭಿವೃದ್ಧಿರಸ್ತು ಶ್ರೀ ದುರ್ಗಾದೇವಿ ಅನುಗ್ರಹ ಪ್ರಸಾದ ಸಿದ್ಧಿರಸ್ತು ಸ್ವಾಮಿ ಹಿರಣ್ಯಗರ್ಭಗರ್ಭಸ್ಥಂ ಹೇಂ ವಿಜಯ ಭಾವತು ಅನಂತ ಪುಣ್ಯಮೃತಂ ಜೀರ್ಣೋದ್ಧಾರ ಸಮಿತಿಯ ಅಧ್ಯಕ್ಷರನ್ನ ಮಹಿಳಾ ವೇದಿಕೆ ಸಂಪೂರ್ಣ ಸಹಕಾರ ಅರೌಂಡ್ 10 ಲಕ್ಷ ಒಂದು ಕಂಪ್ಲೀಟ್ ಆಯ್ತು ಫೀಸ್ ಅಷ್ಟೇ ಯಾವುದು ಬರ್ಬೋದು ಒಂದು ಹಂಚಿದ ಒಂದು ಜನರಲ್ ಆಗಿ ಸ್ಟೋರ್ ಈಗ ಕೆಲಸ ಅಂತ ಇಲ್ಲಿ ಕೆಲಸ ಕಲ್ಲು ಪಾಡು ಕಲ್ಲು ಆರ್ಸಿದಂತ ಆರ್ಸಿ ಮೆಷಿನ್ ಅಲ್ಲ ಮತ್ತು ಮಿಷನ್ ಒಂದು ಪರ್ಚೇಸ್ ಮಾಡ್ತಾರಲ್ಲ ದೇವಸ್ಥಾನಕ್ಕೆ 89 ಸೆಂಟ್ಸ್ ಜಾಗ ಪರ್ಚೇಸ್ ಮಾಡ್ತೀವಿ ಜಾಗ ದುಂಬುದು ಈ ದೇವಿಯ ಎದುರು ಎಪ್ಪಲ ನಮ್ಮ ಭಜನೆ ಮಾಡ್ತಾರೆ ಒಂದು ದೇವಿನ ಎದುರು ಭಜನೆ ಮಾಡ್ತು ನಾವು ಭಾಳ ಪ್ರತಿ ಭಜನೆಗಲ್ಲೇ ಪ್ರದೇಶ ಎಲ್ಲ ಸಮಾಜ ಪರಲ್ಲ ರೆಡಿಯಾ ಸ್ಲ್ಯಾಬ್ ಮಾಡ್ತಾರೆ ವೀಕ್ಷಿಸುವ ದೃಷ್ಟಿಯಿಂದ ಸರಿಯಾಗಿ ನಾವು ಮಾಡಿದ್ದೇವೋ ಇಲ್ಲವೋ ಹೇಳುವಂತಹ ಒಂದು ಪೂರ್ವಾಲೋಚನೆಯನ್ನ ಮಾಡುವಂತಹ ದೃಷ್ಟಿಯಿಂದ ಕಾವಂದರು ಒಂದು ದಿವಸ ನಮ್ಮ ಕ್ಷೇತ್ರಕ್ಕೆ ಪಾದಾರ್ಪಣೆಯನ್ನ ಮಾಡಬೇಕು ಅಂತ ಹೇಳಿ ಪೂಜ್ಯ ಕಾವಂದರಲ್ಲಿ ಭಿನ್ನಹಿಸಿಕೊಂಡ ಪ್ರಕಾರ ಇವತ್ತು ಪೂಜ್ಯ ಕಾವಂದರು ನಮ್ಮ ಸನ್ನಿಧಾನಕ್ಕೆ ನಮ್ಮ ಈ ದೇವಸ್ಥಾನಕ್ಕೆ ಬಂದು ನಮ್ಮನ್ನೆಲ್ಲರನ್ನ ಆಶೀರ್ವದಿಸಿದ್ದಾರೆ. ನಮ್ಮ ವಿನಂತಿಯನ್ನು ಮನ್ನಿಸಿ ನಮ್ಮ ಈ ದೇವಳಕ್ಕೆ ಬಂದಿರುವಂತಹ ಪರಮಪೂಜ್ಯ ಡಾಕ್ಟರ್ ಡಿ ವೀರೇಂದ್ರ ಹೆಗಡೆಯವರನ್ನ ಎಲ್ಲ ಸಮಿತಿಗಳ ಪರವಾಗಿ ಸೇರಿರುವ ಎಲ್ಲ ಭಕ್ತರ ಪರವಾಗಿ ಗೌರವಪೂರ್ವಕ ಪ್ರಣಾಮಗಳೊಂದಿಗೆ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಇವತ್ತಿನ ಕಾರ್ಯಕ್ರಮ ಬಹಳ ತುರಾತುರಿಯಲ್ಲಿ ಆದದ್ದರಿಂದ ಇದು ಕಾವಂದರ ಮನೆಯ ಕಾರ್ಯಕ್ರಮ ಅಂತ ನೀವು ತಿಳ್ಕೊಂಡು ನಮ್ಮಿಂದ ಏನಾದರೂ ವ್ಯವಸ್ಥೆಗಳಲ್ಲಿ ತೊಂದರೆ ಆಗಿದ್ದರೆ ಅದನ್ನು ನಮ್ಮನ್ನು ಕ್ಷಮಿಸಬೇಕು. ಅದರ ಜೊತೆಯಲ್ಲಿ ನಮಗೆ ಅತ್ಯಂತ ಸಂತಸ ಏನು ಅಂತ ಹೇಳಿದರೆ, ಇವತ್ತು ನೀವು ನಮ್ಮ ಈ ಕಾರ್ಯಕ್ರಮದಲ್ಲಿ ಯಾಕೆಂತ ಹೇಳಿದರೆ, ಒಂದು ಕಾರ್ಯಕ್ರಮಕ್ಕೆ ಅಡಚಣೆ ಆಗುವಾಗ ಕಾರ್ಯಕ್ರಮ ಹೇಗೆ ಉಂಟು ಅಂತ ನೋಡಲಿಕ್ಕೆ ಬರುವವರು ಯಾರು ಅಂತ ಹೇಳಿದರೆ ನಮ್ಮವರು ಅಂತ ತಿಳ್ಕೊಂಡು ನಮ್ಮನ್ನು ಆಶೀರ್ವದಿಸಿ ಮಾಡುವಂಥ ಹಿರಿಯರು. ಯಾವಾಗ ಅವರು ಮನೆಯಲ್ಲಿ ಒಂದು ಕಾರ್ಯಕ್ರಮ ಆಗುವಾಗ ಮೊದಲು ಬಂದು ವೀಕ್ಷಿಸಿ ಆಶೀರ್ವದಿಸಿ ಮಾಡಿದರೆ ಕಾರ್ಯಕ್ರಮ ಯಶಸ್ಸಾಗುತ್ತದೆ ಅಂತ ಹೇಳುವುದು ನಮ್ಮ ಧರ್ಮದ ಒಂದು ದೊಡ್ಡ ಒಂದು ನಂಬಿಕೆ. ಈ ನಿಟ್ಟಿನಲ್ಲಿ ನಮ್ಮ ಕಾವಂದರು ಇವತ್ತು ನಮ್ಮ ಈ ದೇವಸ್ಥಾನಕ್ಕೆ ಬಂದಿದ್ದಾರೆ ಅಂತ ಹೇಳುವಂಥದ್ದು ನಮಗೆ ಬ್ರಹ್ಮಕಲಶವನ್ನು ಇನ್ನೇನು ನಾವು ಮಾಡಿದ್ದೇವೆ ಅಂತ ಹೇಳುವಷ್ಟು ಸಂತೃಪ್ತಿಯನ್ನು ನಮಗೆ ತರ್ತಾ ಉಂಟು. ತುಂಬ ಸಂತೋಷವನ್ನು ತಂದಿದೆ.
ಕಾವಂದರು ನಮ್ಮೆಲ್ಲರನ್ನ ತಮ್ಮ ಒಂದೆರಡು ಮಾತುಗಳೊಂದಿಗೆ, ಯಾಕೆ ನಮ್ಮ ಕಾವಂದರು ಹೇಳುವಂತಹ ಒಂದು ನಂಬಿಕೆಯಿಂದ ನಮ್ಮನ್ನು ಉದ್ದೇಶಿಸಿ ಒಂದು ಎರಡು ಮಾತುಗಳನ್ನು ಆಡಿ ನಾವು ಬ್ರಹ್ಮಕುಂಭಾಭಿಷೇಕ ಕಾರ್ಯಕ್ರಮಕ್ಕೆ ಶುಭವನ್ನು ಹಾರೈಸಬೇಕು. ನಾನು ಅವರಲ್ಲಿ ವಿನ್ನಹ ಮಾಡಿಕೊಂಡೆ. ಯಾಕೆಂತ ಹೇಳಿದರೆ, ಇಲೆಕ್ಷನ್ ಬಂದರೆ ಇಲೆಕ್ಷನ್ ಕೋಡ್ ಆಫ್ ಕಾಂಡಕ್ಟ್ ಪ್ರಕಾರ ಎಲ್ಲಿಯಾದರೂ ಕಾವಂದರಿಗೆ ಬರಲಿಕ್ಕೆ ಆಗಲಿಲ್ಲ ಅಂತಾದರೆ ನಮಗೆ ಜೀವನ ಪೂರ್ತಿ ಕಾವಂದರು ನಮ್ಮ ದೇವಸ್ಥಾನಕ್ಕೆ ಬರಲಿಲ್ಲ ಅಂತ ಒಂದು ಭಾವನೆ ಬರ್ತದೆ ಹೇಳುವ ದೃಷ್ಟಿಯಿಂದ ತ್ರಿಕರಣಪೂರ್ವಕವಾಗಿ ಮಕ್ಕಳು ಕೇಳಿಕೊಂಡ ಹಾಗೆ ನಾವು ಅವರ ಹತ್ರ ಕೇಳಿಕೊಂಡಿದ್ದೇವೆ. ಅವರನ್ನು ಅರ್ಥೈಸಿಕೊಂಡು ನಮ್ಮ ಈ ದೇವಸ್ಥಾನಕ್ಕೆ ಬಂದಿದ್ದಾರೆ. ಅವರು ನಮ್ಮನ್ನು ಉದ್ದೇಶಿಸಿ ಒಂದು ಎರಡು ಮಾತುಗಳನ್ನು ಆಡಬೇಕು ಅಂತ ಹೇಳಿ ವಿನಂತಿಸಿಕೊಡ್ತಾ ಇದ್ದೇವೆ. ಅಮ್ಮನವರು ನಮ್ಮನ್ನೆಲ್ಲ ಅನ್ನಿಸೋದು ಈ ಕೊಳ್ಳಿರಾಪುರ ದೇವಸ್ಥಾನದ ಜೀರ್ಣೋದ್ಧಾರ ಕೆಲಸ ಬಂದದ್ದು ಭಾರಿ ಸಂತೋಷ. ಮುಖ್ಯವಾಗಿ 7,000 ವರ್ಷದ ಮುಂಬು ಈ ದೇವಸ್ಥಾನ ಅಂತ ಗೊತ್ತಿತ್ತು. ದೇವಣ್ಣ ಮೂರ್ತಿದು ನಗ ಹೋಗಿ ಭಾರಿ ಪ್ರಾಚೀನವಾದ ದೇವಸ್ಥಾನ. ಈ ಇನ್ನು 25 ವರ್ಷದ ತುಂಬು ಇಟ್ಟು ಬರೋ ಸಾಧ್ಯ ಇತ್ತು. ಆತು ಮುಳ್ಳು ಕಾಡು ಸುದೆ ನೀರು ಇದನ್ನ ಜಾಗ ಅಂಚಿತ್ ನಾಲ್ಕು ಒಂದು 500 ವರ್ಷದ ತುಂಬು 700 ವರ್ಷದ ತುಂಬು 3 ದೇವಸ್ಥಾನ ಕಟ್ಟದ ಬಂಡ ಅಪ್ಪ ಹೆಚ್ಚಿನ ಒಂದು ಭಕ್ತಿ ಅದನ್ನ ಪ್ರತಿಯೊಂದು ಗ್ರಾಮಡ್ಲ ಹಾಕ್ಲಕ್ಕ ಗ್ರಾಮಡು ಆ ದೇವಸ್ಥಾನ ಕೊಡುದು ಅನ್ಕೊಂಡು ಆಸೆ ಚೆಪ್ಪುದು ಅನ್ಕೊಂಡು ಪಾಡಿದ್ರು. ಪಕ್ಕ ಸಾನ್ನಿಧ್ಯ ದೇವಿನ ಸಾನ್ನಿಧ್ಯ ಇರ್ತಾನೆ, ಸಾನ್ನಿಧ್ಯದ ಆಲೇ ಸೇವೆಗೆ ಮಾಡ್ಕೊಳ್ತಾರೆ. ಭಾರಿ ಆಶ್ಚರ್ಯ ಬಾಕಿ ಶಿಶಿರಗಳು ಶಿಶಿಲ ఒక ಮಾಳ ಇಂಥ ಕೆಲವು ಬಿಟ್ಟು ಬಂದಾಗ ಆಶ್ಚರ್ಯ 3 ಇಂಚು ನನ್ನ ಮನೆಗೆ ಬರ್ತೇವೆ. ಇತ್ತನೇ ಇಂಟ್ಲಿಗೆ ಒಂದು ಚೂರು ಕಾರವಾರ ಮಾರ್ಗ ಗುಂಡಿದ್ದನ ಮಾರ್ಗ ಆಯ್ತು ಅನ್ಪ ಮಾರ್ಗದಲ್ಲಿ ಪೌರಸಾಧ್ಯ ಅನ್ಪ ಆ ಊರಿಗೆ ಹೋಗುದು ಅಜ್ಜಿತ್ತಲ್ಪ ಇಂಜಿ ಕಾಡು ಬೊಕ್ಕ ಸುಧದ ಬಲ್ಲ ಬರ್ಕೊಂಡು ಈ ಪ್ರದೇಶಗಳು 10 ವರ್ಷ ತುಂಬ ಏನು ಪ್ರತಿಷ್ಠೆ ಮಾಡ್ತಾ ಭಾರಿ ಆಶ್ಚರ್ಯದ ವಿಷಯ. ಅಂತ ಸಾನ್ನಿಧ್ಯ ಅಂತ ಅಂದ್ಕೊಂಡು ಮಂಚೆ ಅವು ತನ್ನಂತೆ ಜನ ಒಯ್ತು ಕತ್ತು ಮಾಡ್ಕೊಂಡು ಅಂಚೆ ಅದು ಇದು ಈ ಸಾನ್ನಿಧ್ಯ ಅಂತಂದ ಭಾರಿ ಪ್ರಾಚೀನ ಸಾನ್ನಿಧ್ಯ ಯಾರ ಸಂಶಯ ಅಂಚೆ ಅದು ಐದು ಜೀರ್ಣೋದ್ಧಾರ ಮಾಡ್ಕೊಂಡು ಅನಿವಾರ್ಯ ಆಗೋದು. ಒಕ್ಕ ಮಾಡ್ಕೊಳ್ಳೋ ಕಾಲದ ಸರಿಯಾದ ಮಾಡ್ಬೋದು. ಇದು ದುಂಬು ಪ್ರತಿಷ್ಠೆ ಮಾಡ್ಕೊಂಡು ಇತ್ತೆ ಒಂದರ ಪೇಟದ ಬದಿಟ್ಟು ಮಾಡ್ಬೋದು ಹಳ್ಳಿಡೋದು. ಅಂದರೆ ಹಳ್ಳಿ ಅನ್ನೋದು 3 ಕಲ್ಲಡ ಶಿಲಾಮಯನ ಮಾಲ್ದಾರ್ನಿಗೆ ಇದು 5 ಸಿಮೆಂಟ್ ಕಲ್ಲಡ ಕೆಂಪು ಕಲ್ಲಡ ಕಡದು ಸುಧಾರಿಕೆ ಮಾಡ್ತಿದ್ದಾರೆ. ಭಕ್ತಿಗೆ ಶಿಲಾಮಯ ಮಾಡ್ತಾರೆ. ನನಗೆ 500 ವರ್ಷದ ವಾಹನ ಮಂದಿ ಅಳಿವಿಡಿ ಇದೆ ಇದ್ದಾರೆ. ಈ ಶಿಲಾಮಯ ದೇವಸ್ಥಾನ ಭಕ್ತಿಗೆ ಕಟ್ಟದ ನಿಟ್ಟಿನ ಮಾತ್ರ ಅಭಿನಂದನೆ. ತೊಂದು ಬರ್ತೇನೆ ಇದಕ್ಕೆಲ್ಲ ಸೂಕ್ಷ್ಮ ವಿಷಯ ಡಾಕ್ಟರ್ ಜನ ವಕೀಲ ಬಂದಿದ್ದೇವೆ. ಸೂಕ್ಷ್ಮ ವಿಷಯಗಳು 10 ಜನಕ್ಕೆ ಇಂಚಿನ ಮಾಡ್ಬೋದು. ಎಂಕ್ಲ ಮತ್ತು ನೋಡಿದ ಸಮಸ್ಯೆಗಳು ಅಕ್ಲ ಇಂಚಿನ ಮಾಡ್ಬೋದು. ಓಳು ಗಲೀಜು ಮಾಡ್ಬೋದು, ಓಳು ಉಂತೇರು, ಓಳು ಜಪ್ಪೇರು ಇದೆ. ಇನಿ ಈ 3 ಉತ್ತರ ಕನ್ನಡದ ಈ ದೇವಸ್ಥಾನ ಉತ್ತರ ಐಹೊಳೆ ಅನ್ನೋ ಊರುಂಟು. ಐಹೊಳೆ ಬಾದಾಮಿ ಐಹೊಳೆ ನೀರು ಕೂಡ ಐಹೊಳೆ ಅಲ್ಪ ತುನ್ನ ಮಧ್ಯಳು ಈ 200 ವರ್ಷ ತುಂಬು ಪೂರ ಜನ ಮತ್ತೆ ಹೊರಗೆ ಬಿಡುವುದು. ನೂತ ಸ್ವಂತ ದೇವಸ್ಥಾನ ನೂತ ಸ್ವಂತ ದೇವಸ್ಥಾನ ಈ ಸಂಸಾರ ಹೊರಗೆ ದೇವರ ಸಂಸಾರ ಹೊತ್ತೆ ಮನುಷ್ಯನ ಸಂಸಾರ ಹೊರಗೆ ಕೈಕಾಲಿ ಕಟ್ಟಿದ್ದಾರೆ. ಅಡುಗೆ ಮಾಡ್ಬೋದು ಪೂರ ಇಲ್ಲದ ಹಿರಿಯ ಫೋಟೋ ಪಡೆದಿರ್ಬೋದು. ಎಂಕ್ಲನ ಪ್ರತಿನಿಧಿ ಹೋದು ಫೋಟೋ ತೆಗೆದು ಕಥ ಹೋಗ್ತೇವೆ. ಇತ್ತ ಇನ್ನು ಖಾಲಿ ಮಾತ್ರ ಕೊರಪ ನಿಂತು ಜೀರ್ಣೋದ್ಧಾರ ಮಾಡ್ತಾನೆ. ಎಂಕ್ಲನ ಧರ್ಮೋದ್ಧಾರ ಅಷ್ಟು ಕೊನೊಂದಿಲ್ಲ. ಯಾಕೆ ವಿಶೇಷ ಬಣ್ಣ ಕ್ಷೇತ್ರ ಇತ್ತಂದ್ರೆ ಕ್ಷೇತ್ರ ರಕ್ಷಣೆ ಮಾಡೋದನ್ನು ಭಾರಿ ಕಷ್ಟ ಕೆಲಸ. ಭಾರಿ ಪರ್ವದ ದೇವಸ್ಥಾನ ಶಿಲಾಮಯ ಪೂರ ಬೂರ್ದು ಹೋತು ನಾವು ಮೂಲಿತೆ 5,000 ವರ್ಷ ಇತ್ತು. ಶಿಲಾಮಯ ದೇವಸ್ಥಾನ ಆಗಿದ್ದ ಅಂತ ಬೇರೆ మన ಕಾಂಕ್ರೀಟ್ ಬಿಡಿ ಅದನ್ನು ಏಪನ ಹೋಗ್ಬೋದು. ಅಂದ್ರೆ ಈ ರಕ್ಷಣೆ ಮಾಡ್ಕೊಳ್ಳೋ ಕೆಲಸ ಇಟ್ಟು ಭಾರಿ ಭಕ್ತಿನೂ ಮಾಡ್ತಾರೆ, ಪ್ರೀತಿನೂ ಮಾಡ್ತಾರೆ. ಕೆಲಸದ ಪ್ರೀತಿ ತೋಚಿದ್ರು ಪಕ್ಕ ಭಕ್ತಿ ತೋಚಿದ್ರು ಮಾಡ್ಕೊಳ್ಳೋ ಕೆಲಸದ ಸೂಕ್ಷ್ಮತೆ ತುನಗ ಒಂದು ಭಾರಿ ಪೊರ್ಲ ಹೊಡೋದು ಅಂತ ಇಚ್ಛೆ ಉಂಟು. ಪಂಚಾಯತ್ ಪೂರ ಹಾಡು ಇಂಥದ್ದು ಮಾತನ್ನ ಪ್ರಯತ್ನ ಸಾಧನೆಲ್ಲ ಉಂಟು, ತಾನರ ಉಂಟು. ಏರಿಯ ದಾನ ಮಾಡೋದಕ್ಕೆ ಹಿರಿಯ ಕಾಣಿಕೆಲ್ಲರೂ ಸ್ವರ್ಗ ಪ್ರಸಿದ್ಧ ಹೊಂದಿದ್ದೇವೆ. ಉಪಯೋಗ ವ್ಯವಸ್ಥೆ ಸ್ವರ್ಗ ಪ್ರಸಿದ್ಧ ಹೊಂದಿರ್ತದೆ. ನಮ್ಮ ತಂಚಿದ್ರು ಉಪ್ಪಿನಂಗಡಿ ಸಮ ಮಾಡಿದ್ರು ಗಣಪತಿ ಹಂಚಿ
ಭಯಪಡ್ಬೇಕು ಆರು ಹಬ್ಬ ಕಂಚನೆ ಒಂದು ಬೀಡಿ ಕಟ್ಟು ನಕಲಿ ಬೀಡಿ ಕಕ್ಕೆ ಹೋದ ಒಂದು ಮುಷ್ಟಿ ಅಡುಗೆ ಮಾಡ್ಕೊಂಡು ಕೊಂಚ ದಿನೋಂದು ಮುಷ್ಟಿ ಅರಿ ಅದು ಬೀಡಿ ಕಟ್ಟು ನಕಲಿ ₹1 ಕೊಡೋದು ಈಗ ನಾವು ಲೆಕ್ಕಾಚಾರ ಇದ್ದಲ್ಲ ಮಾಡ್ತಾರೆ ಆವಾಗ ಈ 40 ವರ್ಷದ ಮುಖಂಡರು ಭಾರಿ ವರ್ಷ ಏನು ಹೋಲ್ಕೊಂಡ ಭಾಷಣ ಏನು ಬಂದಿತ್ತು ಒಂದು ಏದು ಬಡವೆಲ್ಲ ಇಲ್ಲಿ ಪುಣ್ಯರಿ ಕೊಡ್ತೈತೆ ಒಂದು ಬೀಡಿದ ಕಟ್ಟಿನ ಬೀಡಿ ₹1 ಕೊಡ್ತೈತೆ ದಾನ ಮಾಡ್ಕೊಂಡು ಹೊಸ ಒಂದು ಆಲೋಚನೆ ದಾನ ಮಾಡ್ಕೊಂಡು 1000-10,000 ಕೊಡ್ಕೊಂಡು ₹1 ಇಲ್ಲ ಒಂದು ಗೋಷ್ಠಿಯಾರಿಲ್ಲ ಕೊಂಡು ಅಕ್ಷಯ ಹಾಕೊಂಡು ಅಂತ ಮಾಡಿದ್ದೇವೆ ನಿಕ್ಕೆಲ್ಲ ಭಾರಿ ಮಾದರಿ ಕೆಲಸ ಮಾಡಿದರೆ ಭಾರಿ ಸಂತೋಷ ಕೊಂಡು ಆಡೋ ಕೆಲಸ ಏಕಂತ ಮಾರ್ಚ್ 20 ದಿನ ಉಂಟು ತಿಂಗಳು ತಿಂಗಳು ಆಪರಂತ ಕೆಲಸ ಮಿಷಿನ್ ಒಂದಿತ್ತು ತುಂಬ ನನಗೆ 25 ವರ್ಷ ಕೂಡಿರ್ತದೆ ಕಲರ್ ಮಾಡ್ಕೊಂಡು ಇಂಥ ಮಿಷಿನ್ ಇದ್ದಂಥ ಕೂಡಲೇ ಆಗುತ್ತದೆ ಡೂಲಾನ ಮಾಡಿದ್ದೆ ಅಲ್ಲ ಕೆಲಸ ಮಾತ್ರ 25 ವರ್ಷ ಕೆಲಸ 3 ವರ್ಷ ಆಗ್ತದೆ ಅದೇ ಭಾರಿ ಕೊಂಡು ಆಡೋ ಕೆಲಸ ಮಾತ ಗ್ರಾಮಸ್ಥರ ಒಟ್ಟು ಸಹಿತ ಒಗ್ಗಟ್ಟಿನ ಕೆಲಸ ಮಾಡ್ತಾರೆ ಶಕ್ತಿ ಮೀರಿದ ಕೆಲಸ ಮಾಡ್ತಾರೆ ದುಡ್ಡು ಕೊರಲೆ ತಾಕತ್ತಿದ್ದು ನಾನು ದುಡ್ಡು ಕೊರಲೆ ಇದನ್ನು ದೈಹಿಕವಾದ ಸೇವೆ ದೇಹ ಸೇವೆ ಮಾಡ್ತದೆ ನಮ್ಮ ಕೆಲಸವನ್ನು ದಾನ ಮಾಡ್ಕೊಂಡು ದುಡ್ಡು ದಾನ ಮಾಡ್ಕೊಳ್ಳಿ ಸೇವಾ ರೂಪದ ದಾನ ಮಾಡ್ಕೊಳ್ಳಿ ಇದರ ಮೊದಲು ಶೌರ್ಯದ ಸ್ವಯಂ ಸೇವಕರಾದ ಕೆಲಸ ಮಾಡ್ಕೊಳ್ಳಿ ಏಕ ಕೆಲಸ ನಿಮಗೆ ಮಾಡ್ಕೊಳ್ಳಿ ಮಾತ್ರ ದೇವರ ಪ್ರೀತಿ ಆಡು ಪುಟ್ಟ ದೇವಿಗೆ ಸಂತೋಷ ಆಡು ದೇವಿ ಮೂಲದಲ್ಲಿ ಲೆಕ್ಕ ಬ್ರಹ್ಮ ವಿಷ್ಣು ಮಹೇಶ್ವರ ಸೃಷ್ಟಿ ಮಾದರಿ ದುಡ್ಡು ಯಾರು ಮಾಡೋದು ಇಂತ ನಮ್ಮ ಯಕ್ಷಗಾನ ರೂಪ ಹಂಚಾದ್ರು ಆ ಮೂಲ ಸ್ಥಾನದ ಮೂಲ ದೇವಿ ಮಾತ್ರ ಮಾಡ್ಕೊಳ್ಬೇಕು ಹೇಳೋದು ಆಶೀರ್ವದಿಸಿದಂಥ ಪರಮಪೂಜ್ಯರಾದ ಶ್ರೀ ವೀರೇಂದ್ರ ಹೆಗ್ಡೆ ಅವರಿಗೆ ಸೇರಿರುವ ಸರ್ವರ ಪರವಾಗಿ ಪ್ರಣಾಮಗಳೊಂದಿಗೆ ಅತ್ಯಂತ ಪ್ರೀತಿಯ ಧನ್ಯವಾದಗಳನ್ನು ಸಮರ್ಪಿಸ್ತಾ ಇದ್ದೇನೆ. ಮಕ್ಕಳ ಸಮಿತಿ ಮಾಡ್ತದೆ ಉಜ್ವಲ ಬುಕ್ಕ ಭವಿಷ್ಯ ಅಂತ. ನಾನು ಈಗ ಇಲ್ಲಿ ಕೊಲ್ಲಿ ಶ್ರೀ ದುರ್ಗಾ ದೇವಿ ದೇವಸ್ಥಾನಕ್ಕೆ ಬಂದು ಇದರ ಪ್ರಗತಿಯನ್ನು ನಾನು ಗಮನಿಸಿದ್ದೇನೆ. ಕೆಲಸ ಭಾಳ ಭಕ್ತಿಯಿಂದ ಪ್ರೀತಿಯಿಂದ ಊರವರು ಸೇರಿ ಮಾಡಿದ್ದಾರೆ. ನಾನು ಹೇಳ್ತಾ ಕಾಯ ವಾಚ ಮನಸ ಅಂತ, ಅಂದರೆ ದಾನ ಮಾಡುವಾಗ ತಾಕತ್ತಿದ್ದವರು ದುಡ್ಡು ಕೊಡ್ಬೋದು, ಇಲ್ಲದಿದ್ದರೆ ಕೆಲವರು ದೈಹಿಕವಾಗಿ ಕಾಯದಿಂದ ಕೆಲಸ ಮಾಡ್ಬೋದು. ವಾಚ ಅಂದರೆ ಮಾತಿನಲ್ಲಿ ಶುಭ ಹಾರೈಸಿ ಮಾತಿನಲ್ಲಿ ಪ್ರೋತ್ಸಾಹ ಕೊಟ್ಟು ಅದನ್ನು ಮಾಡ್ಬೋದು, ಮನಸ್ಸಿನಲ್ಲಿ ಭಕ್ತಿಯಿಂದ ಕೂಡ ಸೇವೆ ಮಾಡೋದು. ಹೀಗೆ 3 ರೀತಿಯ ಸೇವೆ ಇಲ್ಲಿ ನಡೆದಿದೆ. ಇನ್ನು ಮುಂದೆ ಈ ಪ್ರತಿಷ್ಠೆ ಆದ ಮೇಲೆ ಈ ಕ್ಷೇತ್ರ ಭಾಳ ವೃದ್ಧಿಯಾಗಲಿ ಅಂತ ಆಶಿಸ್ತಾ, ಈ ಕಡೆ ನಮ್ಮ ಭಾಳ ಸುಂದರವಾದ ವನ ಇದೆ, ಅದಕ್ಕೆ ಬಹುಶಃ ಭಾಳ ಹತ್ತಿರದ ರಸ್ತೆ ಘಟ್ಟ ಹತ್ತಲಿ ಕಳಸ ಮತ್ತು ಮೂಡಿಗೆರೆ ಹೋಗಲಿಕ್ಕೆ ಎಳನೀರು ಘಾಟಿ ಅಂತಿದೆ. ಇದು ನಿಜವಾಗಿ ಭಾಳ ಹತ್ತಿರದ ರಸ್ತೆ. ಈ ದೇವಿಗೆ ಸೇವೆ ಮಾಡಿದರೆ ಆದಷ್ಟು ಬೇಗ ಆದರೆ ಕಳಸ ಮತ್ತು ಸಂಸೆ ಎಲ್ಲ ಹೋಗಲಿಕ್ಕೆ ಭಾಳ ಹತ್ತಿರ ಆಗ್ತದೆ. ಎಳನೀರು ಘಾಟಿ ಭಾಳ ಬೇಗ ಹತ್ತಿ ಹೋಗ್ಬೋದು. ಅಂತಹ ಬೇಗ ರಸ್ತೆ ನಿರ್ಮಾಣ ಆಗಲಿ ಅಂತ ಕೂಡ ನಾನು ಆಶಿಸಿ, ದೇವಿಯ ಪ್ರತಿಷ್ಠಾಪನಾ ಕಾರ್ಯ ಭಾಳ ಚೆನ್ನಾಗಾಗಲಿ, ಮಂದಿರದ ಕೆಲಸ ಭಾಳ ಚೆನ್ನಾಗಾಗಿದೆ ಅಂಥೇಳಿ ಶುಭ ಹಾರೈಸ್ತೀನಿ. ಚೇತನಾಸ್ ಬ್ಯೂಟಿ ಲಾಂಜ್, ನಿಮ್ಮೊಳಗಿನ ಸೌಂದರ್ಯದ ಅನಾವರಣದ ತಾಣ. ಆಸ್ಥೆಟಿಕ್ ಸ್ಪಾ, ಮೇಕಪ್, ಹೇರ್ ಸ್ಟೈಲಿಂಗ್, ಸಲೂನ್, ಹೀಗೆ ಎಲ್ಲ ಸೌಂದರ್ಯವರ್ಧಕ ಸೇವೆಗಳು ಒಂದೇ ಸೂರಿನಡಿ. ಚೇತನಾಸ್ ಎಜುಕೇಶನಲ್ ಫೌಂಡೇಶನ್ ಮೂಲಕ ವೈವಿಧ್ಯಮಯ ಬ್ಯೂಟಿ ಕೋರ್ಸ್ಗಳು. ಮೇಕಪ್ ಆರ್ಟಿಸ್ಟ್ ಆಗಬೇಕೆಂಬ ಕನಸಿರುವವರಿಗೆ ಅತ್ಯುತ್ತಮ ಅವಕಾಶ. 2 ದಿನಗಳಿಂದ ಆರಂಭಿಸಿ 6 ತಿಂಗಳವರೆಗಿನ ವೈವಿಧ್ಯಮಯ ಬ್ಯೂಟಿ, ಮೇಕಪ್ ಕೋರ್ಸ್ಗಳು. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸೌಂದರ್ಯವರ್ಧಕ ತರಬೇತಿ ಪಡೆದಿರುವ ಚೇತನಾ ಎಸ್ ಅವರಿಂದ ನುರಿತ ತರಬೇತಿ.
ಅವಕಾಶವನ್ನ ಸದುಪಯೋಗಪಡಿಸಿಕೊಳ್ಳಿ. ಚೇತನಾಸ್ ಬ್ಯೂಟಿ ಲಾಂಜ್ 3ನೇ ಮಹಡಿ, ಕಂಕನಾಡಿ ಗೇಟ್ ಬಿಲ್ಡಿಂಗ್, ಕಂಕನಾಡಿ ಬೈಪಾಸ್ ರಸ್ತೆ, ಮಂಗಳೂರು 575002. ಮೊಬೈಲ್ ಸಂಖ್ಯೆ 9845292411, 9108583714, 8904173914. Email chetanabeautystudio@gmail.com. Web www.cblaunch.com. Dr. M.V. Shetty Institutions, Mangaluru. Empowering dreams and achieving greatness since 1985. Dr. M.V. Shetty College prides itself in its history of 38 years. It undertook path-breaking initiatives in Indian higher education with the introduction of innovative and modern curricula, insistence on academic discipline, imparting of holistic education, and adoption of global higher education practices with the support of creative and dedicated staff. First private college in Karnataka offering diverse healthcare programs, offers you multiple of courses. Dr. M.V. Shetty Institutions is a nurturing ground for an individual's holistic development to make effective contribution to the society in a dynamic environment. Dr. M.V. Shetty Institutions, Kavur Road, Vidyanagar, Mangaluru, Karnataka 575013. Contact 0824 248 1048, 0824 248 1096. Website www.mvshettycolleges.edu.in.